ಸಂಚಾರಿ ಪೊಲೀಸರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಂಬಂಧಿ ಎಂದು ಹೇಳಿಕೊಂಡು ಬೈಕ್ ಸವಾರ ಆವಾಜ್ ಹಾಕಲು ಹೋಗಿ ದಂಡ ಕಟ್ಟಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ನಾನು ಬಸವರಾಜ ಬೊಮ್ಮಾಯಿ ಅವರ ಸಂಬಂಧಿ, ನಾನು ದಂಡ ಕಟ್ಟೋದಿಲ್ಲ, ಹೀಗೆಲ್ಲ ಆವಾಜ್ ಹಾಕಿದ್ದಾನೆ ಒಬ್ಬ ಯುವಕ. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿಯಲ್ಲಿ ಸಂಚಾರಿ ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಹೆಲ್ಮೆಟ್ ಇಲ್ಲದೆ ಬೈಕ್ ಸವಾರ ಒಬ್ಬ ಬಂದಿದ್ದ. ಹೀಗಾಗಿ ಪೊಲೀಸರು ಆತನನ್ನು ತಡೆದು ಹೆಲ್ಮೆಟ್ ಇಲ್ಲದೆ ಬೈಕ್ ಸವಾರಿ ಮಾಡಿದ್ದಕ್ಕೆ ದಂಡವನ್ನ ಕಟ್ಟಿ ಎಂದು ಹೇಳಿದ್ದಾರೆ. ಆದರೆ ಬೈಕ್ ಸವಾರ ತಾನು ಮಾತ್ರ ಮುಖ್ಯಮಂತ್ರಿ ಸಂಬಂಧಿ, ನಾನು ದಂಡವನ್ನು ಕಟ್ಟುವುದಿಲ್ಲ ಅಂತ ಹೇಳಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಪೊಲೀಸರು ಇದೇ ಸಂದರ್ಭದಲ್ಲಿ ಸಾಕಷ್ಟು ಬುದ್ಧಿಮಾತನ್ನು ಹೇಳಿದರೆ ಅದನ್ನು ಕೇಳದ ಯುವಕ ಮತ್ತಷ್ಟು ಉಡಾಪೆ ಉತ್ತರವನ್ನು ಕೊಟ್ಟಿದ್ದಾನೆ. ಯುವಕನ ಬೈಕ್ ಸಂಚಾರಿ ಪೊಲೀಸರು ಸೀಸ್ ಮಾಡಲು ತೀರ್ಮಾನ ಮಾಡಿದ ಕೂಡಲೇ ಯುವಕ ಬೇಡ ಸರ್, ದಂಡವನ್ನು ಇಲ್ಲೇ ಕಟ್ಟಿ ಹೋಗ್ತೇನೆ ಅಂತ ಕ್ಷಮೆಯನ್ನ ಯಾಚಿಸಿ 500 ರೂಪಾಯಿ ದಂಡವನ್ನು ಕಟ್ಟಿ ಹೋಗಿದ್ದಾನೆ. ಏನ್ ಮಾಡ್ದೆ ಗಾಡಿ ಸ್ಟೇಷನ್ ಚಂದ ಮಾತಾಡೋ ಮಾತಾಡ ಬೇರೆ ನೋಡ ಹೇಳತ್ತೀನಿ. ಚಂದ ಮಾತಾಡೋದು ಕಲಿ ಚಂದ ಮಾತಾಡೋದು ಕಲಿ. ನಿನ್ ಯಾರು ಯಾಕೋ ಚಂದ ಮಾತಾಡಿಲ್ಲ. ಇದು ಆಟ ಉಸ್ಕೊಂಡು ಕುಂತೀರಿ. ಮಿಸ್ಟರ್ ಆಟ ಉಸ್ಕೊಂಡು ಕುಂತೀರಿ ಇಲ್ಲಿ. ಟೋಯಿಂಗ್ ವೆಹಿಕಲ್ ತಗೋ, ಟೋಯಿಂಗ್ ವೆಹಿಕಲ್